ಚೆನ್ನಾಗಿದೆಯಾ ಬಸ್ಸು? ಕೆನಡಾ ಬಸ್ ಚೆನ್ನಾಗಿದೆ, ಇಂಡಿಯಾ ಬಸ್ ಚೆನ್ನಾಗಿದೆಯಾ? ಇಂಡಿಯಾ ದೊಡ್ಡದೆ, ಕೆನಡಾ ಚಿಕ್ಕದಿದೆ. ನಮಗೆಲ್ಲ ಫ್ರೀ ಅಲ್ಲ, ನನಗೆ ಫ್ರೀ, ಅಮ್ಮಂಗೆ ಫ್ರೀ. ರೇಯನ್ಸ್ಗೆ ಹಾಫ್ ಟಿಕೆಟ್. ಇವತ್ತು ಕೆನಡಾದಿಂದ ಪ್ರಜ್ಞಾ ಮತ್ತು ಅವರ ತಂದೆ ತಾಯಿ ಇಲ್ಲಿಯವರೇ ಬಂದಿದ್ದಾರೆ ಪುತ್ತೂರಿನಿಂದ. ನಮ್ಮ ಮಠದ ಶಿಷ್ಯರು, ವಿಶೇಷವಾಗಿ ಅವರಿಗೆ ಕನ್ನಡದ ಬಗ್ಗೆ ಬಹಳ ಅಭಿಮಾನ. ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಬೀಚನ್ನು ನೋಡಿದ್ದು. ಕೆನಡಾನಲ್ಲೂ ಇದೆ, ಬಟ್ ಈ ಥರ ವೇವ್ಸ್ ಬರೋ ಬೀಚ್ ಇಲ್ಲವೇ ಇಲ್ಲ ಅಲ್ಲಿ, ಇಷ್ಟೊಂದೆಲ್ಲ ನಮ್ಮ ಕಡೆ ಇರೋ ಅಷ್ಟು. ಮಂಗಳೂರು ಹತ್ರ ಬಂದಮೇಲೆ ಪಬ್ಬಾಸ್ ಐಸ್ ಕ್ರೀಮ್ ತಿಂದೇ ಇದ್ರೆ ಆಗತ್ತಾ? ಆಯ್ತು, ಕೂತ್ಕೊಳ್ಳೆ. ಇಲ್ಲೇ ಕೂತ್ಕೋ, ನೀವಲ್ಲೇ ಕೂತ್ಕೊಳ್ಳಿ. ಹಾಂ, ಕೂತ್ಕೋ. ರೇಯಾನ್ಸ್ಗೆ ಬಸ್ಸಲ್ಲಿ ಹೋಗ್ಲಿಕ್ಕೆ, KSRTC ಬಸ್ಸಲ್ಲಿ ಹೋಗ್ಲಿಕ್ಕೆ ಇಷ್ಟ ಅಂತ ಹೇಳಿ ಈಗ ರೇಯಾನ್ಸನ್ನು ನಾವು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅಲ್ಲ ಬಾಬಾ? ಯಾ, ಚೆನ್ನಾಗಿದೆಯಾ ಬಸ್ಸು? ಕೆನಡಾ ಬಸ್ ಚೆನ್ನಾಗಿದೆ, ಇಂಡಿಯಾ ಬಸ್ ಚೆನ್ನಾಗಿದೆಯಾ? ಇಂಡಿಯಾ ದೊಡ್ಡದೆ, ಕೆನಡಾ ಚಿಕ್ಕದಿದೆ. ಇಂಡಿಯಾದ ಚಂದ. ಕೆನಡಾದಲ್ಲಿ ಸಣ್ಣ ಸಣ್ಣ ಬಸ್ ಇರುತ್ತೆ ಸ್ವಲ್ಪ, ಇದು ಇಷ್ಟು ದೊಡ್ಡದಿರಲ್ಲ, ಇದು ದೊಡ್ಡ ಬಸ್ ಅಲ್ಲ. ಬಟ್ ಅದಾದ್ರೆ ಹತ್ರ ಹೋಗೋದು, ಇದಾವೆ ದೂರ. ಅದು ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸಿಗೆ ಹೋಗೋದು, ಇದು ತುಂಬ ದೂರ ಹೋಗುತ್ತೆ. ರೇಯಾನ್ಸ್ ಈಸ್ ಟೂ ಮಚ್ ಎಕ್ಸೈಟೆಡ್. ಬಸ್ ಯಾವಾಗ ಕಂಡಕ್ಟ್ರು ಬಂದಿದ್ದೆ ಫುಲ್ ಖುಷಿ ಆಯಿತು. ನಮಗೆಲ್ಲ ಫ್ರೀ ಅಲ್ಲ, ನನಗೆ ಫ್ರೀ, ಅಮ್ಮಂಗೆ ಫ್ರೀ. ರೇಯಾನ್ಸ್ಗೆ ಹಾಫ್ ಟಿಕೆಟ್, ಅಪ್ಪಂದು ಸೀನಿಯರ್ ಸಿಟಿಸನ್ ಟಿಕೆಟ್. ಸೊ ಜೈ ಅಂತ ಹೇಳಿ ಇವತ್ತು ನಾವು ಆಧಾರ್ ಕಾರ್ಡ್ ಕೊಟ್ಟು ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು ಫ್ರೀ ಟಿಕೆಟ್. ನಮ್ಮದು ಕೋಟಿ ಚೆನ್ನಯ್ಯ ಬಸ್ ನಿಲ್ದಾಣ, ಪುತ್ತೂರಿದು. ಏನು ಹೇಳಿ ಹೆಸರು? ಕೋಟಿ ಚೆನ್ನಯ್ಯ. ಬಸ್ ನಿಲ್ದಾಣ ಪುತ್ತೂರು. ಬಸ್ ಸ್ಟ್ಯಾಂಡಲ್ಲಿ ತುಂಬ ಬಸ್ ಇದೆ ಅಲ್ಲ? ಹೆಂಗೆ ಏರ್ಪೋರ್ಟಲ್ಲಿ ತುಂಬ ಏರೋಪ್ಲೇನ್ ಇರುತ್ತೆ, ಹಂಗೆ ಬಸ್ ಸ್ಟ್ಯಾಂಡಲ್ಲಿ ತುಂಬ ಬಸ್ ಇರುತ್ತೆ. ಬಸ್ ಸ್ಟ್ಯಾಂಡಲ್ಲ, ಸಾರಿ. ಎಲ್ಲಿದೆಯಾ ರೇಯಾನ್ಸ್? ಗುರುವೆಂಕೆರೆ ತಾತನ ಮನೇಲಿ, ತಾತ ಒಳಗಡೆ ಕುತ್ಕೊಂಡಿದ್ದಾರೆ. ಸೊ ರೇಯಾನ್ಸ್ನ ಇವತ್ತು ನಾವು ಬಸ್ಸಲ್ಲಿ ಅವನಿಗೆ ಇಷ್ಟ ಬರೋಕ್ಕೆ ಅಂತ ಹೇಳಿ ಬಸ್ಸಲ್ಲಿ ಕರ್ಕೊಂಡು ಬಂದಿದ್ದು ಬೆಳ್ತಂಗಡಿಗೆ, ಗುರುವೆಂಕೆರೆಗೆ. ಅದಕ್ಕೆ ಕಿವಿಗೆ ಇದು ಹಾಕಿದ್ದಾರೆ ನೋಡಿ. ಅಲ್ಲಿಂದ ನಾವು ಹೋಗಿದ್ದು ಮೂಡುಬಿದ್ರೆ ಸಾವಿರ ಕಂಬದ ಬಸದಿಗೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, 1000 ಪಿಲ್ಲರ್ ಟೆಂಪಲ್ ಅಂತ ಹೇಳ್ತಾರೆ. ಮೂಡುಬಿದ್ರೆಯಲ್ಲಿದೆ. ಮೂಡುಬಿದ್ರೆಯನ್ನು ಜೈನ ಕಾಶಿ ಅಂತ ಕರೀತಾರೆ. ಯಾಕಂತ ಹೇಳಿದರೆ ಇಲ್ಲಿ 18ಕ್ಕೂ ಹೆಚ್ಚು ಜೈನ ಬಸದಿಗಳಿವೆ. ಬಸದಿ ಅಂತ ಹೇಳಿದ್ರೆ ನಮ್ಮ ಜೈನರ ಈ ಟೆಂಪಲ್ ಏನಿರುತ್ತೆ ಅದನ್ನು ನಾವು ದೇವಸ್ಥಾನ ಅಂತ ಹೇಳೋ ಬದಲು ಬಸದಿ ಅಂತ ಕರಿತೀವಿ. ಜೈನ ಬಸದಿ ಅಂತ, ಜೈನ್ ಟೆಂಪಲ್ನ. ಸೊ ಇದು ಇರೋದು ಮೂಡುಬಿದ್ರೆಯಲ್ಲಿ. ತುಂಬ ಹಳೆಯ, ತುಂಬ ಸಾವಿರಾರು ವರ್ಷ ಹಳೆಯ ಬಸದಿ ಇದು. ನೀವು ಆ ಕಡೆಯಲ್ಲಿ ಅದನ್ನು ನೀವು ಬಂದರೆ, ಮೂಡುಬಿದ್ರೆ ಕಡೆ ಬಂದಾಗ ಖಂಡಿತ ಹೋಗಿ ಒಂದ್ಸರಿ ದರ್ಶನ ಮಾಡಿ. ಇಲ್ಲಿ ಚಂದ್ರನಾಥ ಸ್ವಾಮಿಯ ಒಂದು ಮೂರ್ತಿ ಇದೆ, ಒಳಗಡೆ ಪೂಜಿಸಲ್ಪಡುವಂಥ ಮೂರ್ತಿ ಈ ಬಸದಿ ಒಳಗಡೆ. ಹಾಗೆ ಇದನ್ನು 1000 ಪಿಲ್ಲರ್, 1000 ಕಂಬದ ಬಸದಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಒಳಗಡೆ ಹೋದಾಗ ನಿಮ್ಗೆ ಒಂದೇ ಥರದ 2 ಕಂಬ ನೋಡೋಕ್ಕೆ ಸಿಗೋದಿಲ್ಲ. ಆ್ಯಂಡ್ ಇಂಡಿವಿಜುವಲ್ ಆಗಿ 1000 ಕಂಬ ಇದೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಒಂದೊಂದು ಕಂಬದಲ್ಲಿರುವಂತಹ ಕೆತ್ತನೆಗಳಲ್ಲೂ ಕೂಡ ಕಂಬಗಳಿದೆ. ಸೊ ಹಾಗಾಗಿ ಅದೆಲ್ಲವನ್ನೂ ಸೇರಿ ಇದನ್ನು ಒಂದು 1000 ಕಂಬದ ಬಸದಿ ಅಂತ ಹೇಳೋದು. ತುಂಬ ತುಂಬ ಚೆನ್ನಾಗಿದೆ ಇಲ್ಲಿರುವಂತಹ ಸ್ಕಲ್ಪ್ಚರ್ಸ್, ಆ ಒಂದು ಏನ್ಷಿಯಂಟ್ ಏನೇನಿಲ್ಲಿ ಕೆತ್ತನೆಗಳಿವೆ ಅದನ್ನು ನೀವು ನೋಡಲೇಬೇಕು. ಸೊ ನಮ್ಮ ಕರ್ನಾಟಕದೊಳಗಡೆ ಎಷ್ಟೊಂದು ಒಳ್ಳೊಳ್ಳೆ ಜಾಗಗಳಿವೆ
ಇವೆ ನಾವು ನೋಡುವಂಥದ್ದು. ಸೊ ನೀವು ಈ ಕಡೆ ಒಂದು ಭೇಟಿ ಬರ್ತಿದ್ದೀರಾ, ಮೂಡುಬಿದ್ರೆ ಕಾರ್ಕಳ ಮೂಡುಬಿದ್ರೆ ಕಡೆ ಬರ್ತೀರಾ ಅಂದರೆ ಈ ಒಂದು ಜಾಗವನ್ನು ಕೂಡ ಭೇಟಿ ಮಾಡೋದನ್ನು, ಇಲ್ಲಿ ಹೋಗಿ ದರ್ಶನ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮೂಡುಬಿದ್ರೆ ಶ್ರೀಗಳು ಶ್ರೀ ಶ್ರೀ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ ಅವರನ್ನು ಕೂಡ ಭೇಟಿ ಮಾಡುವಂಥ ಅವಕಾಶ ಸಿಕ್ತು ನಮಗೆ. ಅವರು ಕೆನಡಾಗೆ ಬಂದಿದ್ದಾಗ ನಮ್ಮ ಮನೆಗೆ ಆಹಾರಕ್ಕೆಲ್ಲ ಬಂದಿದ್ದರು, ಅದನ್ನೆಲ್ಲ ನೆನೆಸ್ಕೊಂಡ್ರು. ಸೊ ನಮಗೂ ಕೂಡ ಅವ್ರನ್ನ ಮಠದಲ್ಲಿ, ಮೂಡುಬಿದ್ರೆ ಮಠದಲ್ಲಿ ಅವ್ರನ್ನ ಭೇಟಿಯಾಗಿದ್ದು ತುಂಬಾ ಖುಷಿಯಾಯಿತು. ಹಾಗೆ ಅವ್ರು ನಮಗೆ ಪವಿತ್ರ ಧವಳ ಗ್ರಂಥದ ಬಗ್ಗೆ ಕೂಡ ತುಂಬಾ ಮಾಹಿತಿ ಕೊಟ್ಟರು. ಬಹಳ ದೊಡ್ಡ ವಿದ್ವಾಂಸ ಜನಸೇನಾಚಾರ್ಯರು ಮತ್ತು ಅವರ ಶಿಷ್ಯ ಅವರು ಇಬ್ಬರೂ ಸೇರಿ ಈ ಧವಲ ಜಯಧವಲ ಮಹಾಧವಲ ಅನ್ನುವ ಗ್ರಂಥವನ್ನು ಬರೆದಿದ್ರು. ಇದು ಷಟ್ಖಂಡಾಗಮದ ಟೀಕೆ, ಕನ್ನಡದ ಏಕೈಕ ಟೀಕೆ. ಈಗ ಉಳಿದುಕೊಂಡಿರುವಂಥ ದಿಗಂಬರ ಜೈನ ಸಂಪ್ರದಾಯದಲ್ಲಿ ಉಳಿದುಕೊಂಡಿರುವಂಥ ಒಂದೇ ಒಂದು ಏಕೈಕ ಪ್ರತಿ, ದುರ್ಲಭವಾದಂಥ ಪ್ರತಿ ಷಟ್ಖಂಡಾಗಮ ಧವಲ. ಇದರ ಭಕ್ತಿಯನ್ನು ಮಾಡುವುದಕ್ಕಾಗಿ ಉತ್ತರ ಭಾರತದಾದ್ಯಂತ ಕಾಲ್ನಡಿಗೆಯಲ್ಲಿ ಸಾಧು ಸಂತರು ಬರ್ತಾರೆ, ಭಕ್ತರು ಶ್ರಾವಕಿಯರು ಇದಕ್ಕೋಸ್ಕರವೇ ಬರ್ತಾರೆ. ಅದಕ್ಕಾಗಿ ಈ ಮಠಕ್ಕೆ, ಈ ಕ್ಷೇತ್ರಕ್ಕೆ ಜೈನ ಕಾಶಿ ಎಂದು ಹೆಸರು. ಇದರ 1512 ಹಾಳೆ, ಈ ರೀತಿಯ ಹಾಳೆಗಳನ್ನು ಬರೆಸಿ ಅದರಲ್ಲಿ 20 ಹಾಳೆಗಳು 22 ಹಾಳೆಗಳು ಚಿತ್ರಿತವಾಗಿವೆ. ಬೇರೆ ಎಲ್ಲ ಹಾಳೆಗಳು ಕೇವಲ ಅಕ್ಷರ ರೂಪದಲ್ಲಿ ಬರೆಯಲಾಗಿದೆ. ಇದು ಸುಮಾರು 3 ಫೀಟು 2.25 ಫೀಟ್ ಉದ್ದ ಇದೆ, ಮತ್ತೆ ಒಂದು 4-5 ಇಂಚು ಅಗಲ ಇದೆ. ಇದರಲ್ಲಿ 10ರಿಂದ 12 ಸಾಲುಗಳಿವೆ. ಇದು ಪ್ರವಾಳ, ಮಣಿಪ್ರವಾಳ ಶೈಲಿಯಲ್ಲಿ ಬರೆಯಲಾಗಿದೆ. ಹಾಗಾಗಿ ಇದು ಪವಿತ್ರ ಗ್ರಂಥ. ಹಾಗಾಗಿ ಇವತ್ತು ಕೆನಡಾದಿಂದ ಪ್ರಜ್ಞಾ ಮತ್ತು ಅವರ ತಂದೆ ತಾಯಿ ಇಲ್ಲಿಯವರೇ ಬಂದಿದ್ದಾರೆ, ಪುತ್ತೂರಿನಿಂದ. ನಮ್ಮ ಮಠದ ಶಿಷ್ಯರು ವಿಶೇಷವಾಗಿ ಅವರಿಗೆ ಕನ್ನಡದ ಬಗ್ಗೆ ಬಹಳ ಅಭಿಮಾನ. ದೇಶ ವಿದೇಶದಲ್ಲಿ ಧರ್ಮದ ಪ್ರಚಾರ ಪ್ರಸಾರ ಮಾಡ್ತಾರೆ. ಹಾಗಾಗಿ ವಿವೇಕ ಮತ್ತು ಜ್ಞಾನವನ್ನು ಕೊಡುವ ನಮ್ಮ ಗ್ರಂಥವನ್ನು ದರ್ಶನ ಮಾಡಿದರೆ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ. ಸಂಸಾರದ ದುಃಖದಿಂದ ಪಾರುಗೊಳ್ಳುವಂಥ ಉಪಾಯ ಈ ಗ್ರಂಥದಲ್ಲಿದೆ. ನಾವು ಬಂದಿದ್ದೀವಿ ಸೋಮೇಶ್ವರ್ ಬೀಚ್ಗೆ. ಎಲ್ಲರೂ, ನಾನು, ಅಕ್ಕ, ಭಾವ, ಅಕ್ಕ, ಮಗನ ಮಗ ಎಲ್ಲರೂ ಬಂದಿದ್ದೀವಿ. ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಬೀಚನ್ನು ನೋಡಿದ್ದು. ಕೆನಡಾನಲ್ಲೂ ಇದೆ, ಬಟ್ ಈ ಥರ ವೇವ್ಸ್ ಬರೋ ಬೀಚ್ ಇಲ್ಲವೇ ಇಲ್ಲ ಅಲ್ಲಿ, ಇಷ್ಟೊಂದೆಲ್ಲ ನಮ್ಮ ಕಡೆ ಇರೋ ಅಷ್ಟು. ಅದೆಲ್ಲ ಒಂಥರ ಚಿಕ್ಕ ಚಿಕ್ಕ ಲೇಕ್ಸು, ಆಮೇಲೆ ಏನೋ ಒಂದು ಚೂರೆಲ್ಲೋ ಬರುತ್ತೆ ಅಷ್ಟೇ. ಬಟ್ ಇದು ತುಂಬ, ನಾವು ಬಂದರೆ ಸೋಮೇಶ್ವರ ಬೀಚು ನಮ್ಮನೆಲ್ಲ 1 hour ಅಷ್ಟೇ, ಪುತ್ತೂರಿಂದ ಆಲ್ಮೋಸ್ಟ್ 1 hour, ಒಂದು 5 minutes ಥರ. ಇವಾಗಷ್ಟೇ ಸನ್ಸೆಟ್ ಆಯಿತು. ಸೂಪರ್ ಎಕ್ಸ್ಪೀರಿಯನ್ಸ್, ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೋಗ್ತೀರಾ ನೀರ್ ಕಾಲಕ್ಕೆ? ಯಾ, ಕೆನಡಲ್ ಬೀಚೇ ಇಲ್ಲ ರೇಯಾನ್. ಇದು ಪ್ರಾಪರ್ ಬೀಚ್. ಕೆನಡಾದಲ್ಲಿರೋದೆಲ್ಲ ಅದೆಲ್ಲ ಒಂಥರ ಬೇರೆ ತರ ಬೀಚ್, ಪ್ರಾಪರ್ ಬೀಚ್ ಇದು. ಸನ್ಸೆಟ್ ಸಿ ಎಷ್ಟು ಚೆನ್ನಾಗಿದೆ ನಮ್ಮ ಸೋಮೇಶ್ವರ ಬೀಚ್. ವಾವ್, ಲುಕಿಂಗ್ ಲೈಕ್ ಅ ವಾವ್ ಅಂತ ಹೇಳ್ತಾರಲ್ಲ ಅದಿದೆ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಮಂಗಳೂರು ಹತ್ರ ಬಂದಮೇಲೆ ಪಬ್ಬಾಸ್ ಐಸ್ ಕ್ರೀಮ್ ತಿಂದೇ ಇದ್ರಾಗತ್ತಾ? ಅಲ್ಲ ರೇಯಾನ್, ಪಬ್ಬಾಸ್ ಐಸ್ ಕ್ರೀಮ್ ತಿಂದೇ ಇದ್ರಾಗತ್ತಾ?
ರಶ್ ನೋಡಿ, ಒಳಗಡೆ ಹೊರಗಡೆನೂ ಕಾಯ್ತಾ ಇದ್ದಾರೆ ಜನ ಫುಲ್ಲು. ತುಂಬ ರೇಯನ್ಸ್ ಇಲ್ಲಿ ನೋಡಿಲಿ, ತುಂಬ ಜನ ಕಾಯ್ತಾ ಇದ್ದಾರಲ್ಲ. ಐಸ್ ಕ್ರೀಮ್ ತಿನ್ಬೇಕಾ ನಿಮಗೆ? ಶೀತ ಆದರೆ ಅಕ್ಷಿ ಮಾಡೋದಾ? ಜನ ನೋಡಿ ಎಷ್ಟಿದ್ದಾರೆ ಅಂತ. ನಮಗೆ ಟೋಕನ್ ತಗೋಬೇಕಲ್ಲ ಹೋಗಿ. ನಮ್ದು 11 ನಂಬರ್ ಟೋಕನ್ ಇವಾಗ. ರೇಯಾನ್ಶ್ ಫಸ್ಟ್ ಟೈಮ್ ಬರ್ತಾ ಇರೋದು, ಸುಗೋಶು ಫಸ್ಟ್ ಟೈಮ್ ಬರ್ತಾ ಇರೋದು ಅಲ್ಲ ಸುಗೋಶ್? ಐಸ್ ಕ್ರೀಮ್ ಇಷ್ಟನಾ ನಿಂಗೆ? ಸ್ವಲ್ಪ ಇಷ್ಟನಾ ನಿಂಗೆ? ಚೋಕೋಬಾರ್ ಇಷ್ಟನಾ? ಅದಿರಲ್ಲ ಇಲ್ಲಿ. ಇಲ್ಲಿರೋದು ಗಡ್ಬಡ್, ಫ್ರೂಟ್ ಸಲಾಡ್ ಆ ಥರ. ಇಂಡಿಯಾನೇ ಇದು. ಈ ಸ್ಟೋರಲ್ಲಿ. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ, ಬಾಯ್ ಬಾಯ್.